ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದರ ಸಹ ಸಂಸ್ಥೆಯಾದ ನ್ಯೂಸ್ ಪುತ್ತೂರು ನೂತನ ಕಚೇರಿ ಪುತ್ತೂರಿನ ಏಳ್ಮುಡಿಯಲ್ಲಿರುವ ಪ್ರಾವಿಡೆನ್ಸ್ ಪ್ಲಾಜಾದ 3ನೇ ಮಹಡಿಯಲ್ಲಿ ಉದ್ಘಾಟನೆಗೊಂಡಿತು. ಮಾಜಿ ಶಾಸಕ ಸಂಜೀವ ಮಠಂದೂರು ಕಚೇರಿಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದಲ್ಲಿ ವೈಜ್ಞಾನಿಕ ಯುಗ ಆರಂಭವಾಗಿದೆ. ಮೊಬೈಲ್ನಲ್ಲಿ ಇವತ್ತು ಜಗತ್ತನ್ನು ನೋಡುವ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಮಾಧ್ಯಮಗಳು ಇವತ್ತು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮತ್ತು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವ ಕಾರ್ಯವನ್ನು ಮಾಡುತ್ತದೆ ಎಂದರು. ಮಾಧ್ಯಮಗಳು ಯಾವ ರೀತಿಯಾಗಿ ಬೆಳ್ಕೊಂಡು ಬಂದುವು ಅಂತೇಳಿ ಪ್ರಿಂಟ್ ಮೀಡಿಯಾದಿಂದ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ನಂತರ ಇವತ್ತು ಸೋಷಿಯಲ್ ಮೀಡಿಯಾ. ಹೀಗೆ ಮೊದಲು ಪತ್ರಿಕೆಯನ್ನೇ ನೋಡೋದು ಭಾರಿ ಅಪರೂಪ. ನಮಗೆ ಪತ್ರಿಕೆ ಆದ್ಮೇಲೆ ರೇಡಿಯೋವನ್ನು ಕೇಳಲಿಕ್ಕೂ ಬಹಳಷ್ಟು ಕಷ್ಟ ಇತ್ತು. ಟಿವಿ ನೋಡ್ಲಿಕ್ಕೂ ಯಾರ್ಯಾರ ಮನೆಗೆ ಹೋಗುವಂತ ಒಂದು ಸಂದರ್ಭ ಈ ದೇಶದಲ್ಲಿತ್ತು. ಆಮೇಲೆ ಮೊಬೈಲ್ ಬಂದಾಗಂತೂ ಆರಂಭದಲ್ಲಿ ಮೊಬೈಲ್ ನೋಡ್ಲಿಕ್ಕೆ ಕುತೂಹಲ ಇತ್ತು. ಆಮೇಲೆ ಇವತ್ತು ಮಗುವಿನ ಕೈಯಲ್ಲಿ ಕೂಡ ಮೊಬೈಲ್ ಹಿಡ್ಕೊಂಡು ಆ ಮೊಬೈಲ್ ಮುಖಾಂತರ ಜಗತ್ತನ್ನು ನೋಡುವಂತ ಕಾಲಘಟ್ಟಕ್ಕೆ ಇವತ್ತು ಈ ಸಮಾಜ ಬಂದಿದೆ. ಬದಲಾವಣೆಗಳು ಇವತ್ತು ಆವಿಷ್ಕಾರಗಳು ನಾಗಾಲಟದಿಂದ ಈ ವೈಜ್ಞಾನಿಕ ಯುಗದಲ್ಲಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ಜನಜೀವನದಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಸಂಪ್ಯ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಜಯಂತ ನಡುಬೈಲು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿ ಮಾತನಾಡಿ, ಪ್ರೇರಣಾ ಸಂಸ್ಥೆಯ ದೃಢ ಸಂಕಲ್ಪದಂತೆ ಪಿಯುಸಿ ಆದ ಮಕ್ಕಳಿಗೆ ಭವಿಷ್ಯದಲ್ಲಿ ಮುಂದೇನು ಎಂಬ ಮಾರ್ಗದರ್ಶನ ನೀಡಿ ಅವರಿಗೆ ಭವಿಷ್ಯ ತೋರಿಸಿದ ಸಂಸ್ಥೆ ಮತ್ತು ಟ್ರಸ್ಟ್ ಮೂಲಕ ನ್ಯೂಸ್ ಚಾನೆಲ್ ಆರಂಭಿಸಿರುವುದು ಉತ್ತಮ ವಿಚಾರ ಎಂದರು. ಪ್ರೇರಣಾ ಸಂಸ್ಥೆಯಿಂದ ನಾನು ಆ ಸಂಸ್ಥೆಯಲ್ಲಿ ನಾನು ಕೂಡ ಒಂದು ಉದ್ಘಾಟನೆಯಾಗಿ ಆ ಸಂಸ್ಥೆಗೆ ನಾನು ಪಾದಾರ್ಪಣೆ ಆಗಿದ್ದೆ. ಅವತ್ತು 4 ಯುವಕರ ತಂಡ ಒಂದು ಸಂಸ್ಥೆಯನ್ನು ಕಟ್ಟಿ ತಾನು ತನ್ನಿಂದ ಆದಷ್ಟು ನಾಗೇಶ್ ಅವರು ಅವಾಗ ಹೇಳಿದ್ರು, ನಾವು 4 ಜನ ಉದ್ಯೋಗಿಗಳು ಆದ್ರೂ ಕೂಡ ವಿದ್ಯಾರ್ಥಿಗಳ ಒಂದು ಉತ್ತುಂಗಕ್ಕೆ ಅವರ ಭವಿಷ್ಯ ನಿರ್ಮಾಣ ಮಾಡುವಂತ ಒಂದು ಸಂಸ್ಥೆ ಮಾಡಬೇಕು. ತಮ್ಮಿಂದ ಆದಷ್ಟು ಆ ಮಕ್ಕಳಿಗೆ ಪ್ರಯೋಜನ ಆಗುವಂತ ಶಿಕ್ಷಣ ಅದಕ್ಕೆ ಪೂರಕ ಆಗುವಂತ ತರಬೇತಿ ಕೊಡುವಂತ ಕೆಲಸ ನಮ್ಮಿಂದ ಆಗಬೇಕೆಂಬ ಹೇಳಿ ಪ್ರೇರಣಾ ಸಂಸ್ಥೆಯನ್ನು ಕಟ್ಟಿದ್ರು. ಸದನ ಆವಾಗಿನ ಅವರ ದೃಢ ಸಂಕಲ್ಪ ಹೊಂದಿತ್ತು. ತನ್ನ ಪಿಯುಸಿ ಆದ ನಂತರ ಮಕ್ಕಳಿಗೆ ತನ್ನ ಭವಿಷ್ಯದ ಮುಂದೇನು ಎಂಬ ಆ ಮೂಲಕ ಅವರಿಗೆ ತರಬೇತಿಯನ್ನು ಕೊಟ್ಟು ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಿ ಇಂಗ್ಲಿಷ್ ಸ್ಪೀಕರ್ ಆಗಬಹುದು ಅಥವಾ ಈಗಲೇ ಹೇಳಿದೆ ಸಿ ಅಂತ 2 ಮಕ್ಕಳ ಆ ಭವಿಷ್ಯವನ್ನು ನಿರ್ಮಾಣ ಮಾಡಿದಂತ ಮತ್ತೆ ಕೆಲವು ಅಲ್ಲಲ್ಲಿ ಹೋಗಿ ತರಬೇತಿಯನ್ನು ಕೊಟ್ಟು ಮಕ್ಕಳ ಹಾಗೆ ಒಂದು ಮಾಹಿತಿಯನ್ನು ಕೊಡುವ. ಯಾಕೆಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಯಾವುದೇ ಮಾಹಿತಿ ಇಲ್ಲ. ಅವರು ಹೆಸರಿಗೆ ಅಥವಾ ಪಿಯುಸಿ ಆದ ನಂತರ ಬೇರೆ ಬೇರೆ ಅವರಿಗೆ ವೃತ್ತಿಪರ ಕೋರ್ಸ್ಗಳಿದೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಆಡಳಿತ ಮಂಡಳಿ ಅಧ್ಯಕ್ಷ ಕೆ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ಪ್ರೇರಣಾ ಸಂಸ್ಥೆಯಿಂದ ತರಬೇತಿ ಪಡೆದು ಸಿಎ ಪರೀಕ್ಷೆಯಲ್ಲಿ ಪ್ರಥಮ ಅವಧಿಯಲ್ಲೇ ಅತ್ಯಂತ ಹೆಚ್ಚು ಅಂಕದೊಂದಿಗೆ ತೇರ್ಗಡೆ ಹೊಂದಿದ ಆರ್ಯಾಪು ಗ್ರಾಮದ ಸಿಮ್ರನ್ ತಾಜ್, ಕುಳ್ತಿಗೆ ಪಾಂಬಾರು ಸ್ಮಿತಾ ಎಸ್ ರೈ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರೇರಣಾ ಸಂಸ್ಥೆ ಪ್ರವರ್ತಿತ ವಿದ್ಯಾರ್ಥಿ ವೇತನ ವಿತರಣೆಯು 60 ಮಂದಿ ಅರ್ಹ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಕರ್ನಾಟಕ ಪತ್ರಕರ್ತರ ಸಂಘದ ಪುತ್ತೂರು ತಾಲೂಕು ಅಧ್ಯಕ್ಷ ತಿಲಕ್ ರೈ ಕುತ್ಯಾಡಿ, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಪುತ್ತೂರು ತಾಲೂಕು ಅಧ್ಯಕ್ಷ ರಾಮದಾಸ್ ಶೆಟ್ಟಿ ವಿದ್ಯಾರ್ಥಿ ವೇತನ ವಿತರಣೆ ಮಾಡಿದರು. ಸಮರ್ಪಣಾ ಸೇವಾ ಟ್ರಸ್ಟ್ನ ನಿರ್ದೇಶಕರಾದ ನಾಗೇಶ್ ಕೆಡೆಂಜಿ, ಚಿದಾನಂದ ಬೈಲಾಡಿ, ಸೀತಾರಾಮ ಕೇವಳ, ಕೇಶವ ಅಮೈ ಕಲಾಯಿಗುತ್ತು, ವಸಂತ ವೀರಮಂಗಲ ಮತ್ತಿತರರು ಉಪಸ್ಥಿತರಿದ್ದರು. ಅನಿಶ್, ವಿ4 ನ್ಯೂಸ್, ಪುತ್ತೂರು.